ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಾ ಪ್ರಿಯರೇ? ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ನಾವು ನೋಡ್ತೀವಿ ಆದಿಕಾಂಡ 1:26 ದೇವರು ನಮ್ಮಂತೆಯೇ ಇರುವ ಮನುಷ್ಯರನ್ನು ಸೃಷ್ಟಿ ಮಾಡುವ ಅಂತ ಹೇಳಿ ಅವರ ಸ್ವರೂಪದಲ್ಲಿ, ಅಂದರೆ ದೇವರ ಸ್ವರೂಪದಲ್ಲಿ, ದೇವರ ರೂಪದಲ್ಲಿ, ದೇವರ ಪ್ರೀತಿಯಲ್ಲಿ ತುಂಬಿ ಆದಾಮನನ್ನು ದೇವರು ಸೃಷ್ಟಿ ಮಾಡ್ತಾರೆ. ದೇವರ ಸೃಷ್ಟಿ ಅವನು. ಓಕೆ, ಅವನು ಎಲ್ಲಿ ಸೃಷ್ಟಿ ಆಗ್ತಾನೆ? ಏದೇನ್ ತೋಟದಲ್ಲಿ. ಅಂದ್ರೆ ದೇವರ ಸಾನ್ನಿಧ್ಯ ಇರುವಂತಹ ಏದೇನ್ ತೋಟದಲ್ಲಿ, ದೇವರ ಸಾಮೀಪ್ಯ ಇರುವಂತಹ ದೇವರ ಸಮೀಪದಲ್ಲೇ ದೇವರು ಸೃಷ್ಟಿ ಮಾಡಿದ್ರು. ಜೇಡಿ ಮಣ್ಣನ್ನು ತೆಗೆದು ಅವರ ರೂಪದಲ್ಲಿ ಅವರ ಜೀವ ಶ್ವಾಸ ಊದಿ ಸೃಷ್ಟಿ ಮಾಡಿದ್ರು. ಓಕೆ, ಅದಾದ ಮೇಲೆ ದೇವರು ಅವನು ಒಂಟಿಯಾಗಿರ್ಬಾರ್ದು ಅಂತ ಹೇಳಿ ಅವನ ಪಕ್ಕೆಲುಬಿನಿಂದ ಅವಳನ್ನು ದೇವರು ಸೃಷ್ಟಿ ಮಾಡಿದ್ರು. ಓಕೆ, ಸೃಷ್ಟಿ ಮಾಡಿ ಆಶೀರ್ವದಿಸಿ ನೀವು ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದಿ ಅಂತ ಹೇಳಿದ್ರು. ಮೂರನೆಯದು, ದೇವರು ಅವಳನ್ನು ಸೃಷ್ಟಿ ಮಾಡುವ ಮೊದಲೇ ಆದಾಮನಿಗೆ ಹೇಳಿದ್ರು, ನೀನು ಈ ಮರದ ಹಣ್ಣನ್ನು ತಿನ್ಬಾರ್ದು. ಓಕೆ, ಆದಾಮ ಮತ್ತೆ ಅವಳು ಒಟ್ಟಿಗೆ ಇರುವಾಗ ದೇವರು ಹೇಳಿಲ್ಲ, ಬದಲಾಗಿ ಆದಾಮ್ ಒಬ್ಬನೇ ಇರುವಾಗ, ಅಂದ್ರೆ ಏವಾಳು ಸೃಷ್ಟಿ ಆಗುವ ಮೊದಲೇ ದೇವರು ಆದಾಮನ ಹತ್ರ ಹೇಳ್ತಾರೆ, ನೀನು ಈ ತೋಟದ ಎಲ್ಲ ಹಣ್ಣುಗಳನ್ನ ತಿನ್ಬೋದು, ಆದ್ರೆ ಈ ಮರದ ಹಣ್ಣನ್ನು ಮಾತ್ರ ತಿನ್ಬಾರ್ದು ಅಂತ ಹೇಳ್ತಾರೆ ದೇವರು. ಓಕೆ, ಮೂರನೆಯದು, ಒಂದು ದೇವರ ಸೃಷ್ಟಿಯಲ್ಲಿ, ದೇವರ ಛಾಯೆಯಲ್ಲಿ, ದೇವರ ರೂಪದಲ್ಲಿ ಸೃಷ್ಟಿ ಆಗ್ತಾನೆ. ಎರಡನೆಯದು, ದೇವರು ಅವಳನ್ನು ಸೃಷ್ಟಿ ಮಾಡೋದು. ಓಕೆ, ಆ ಪಕ್ಕೆಲುಬಿನಿಂದ. ಮೂರನೆಯದು, ಅವಳು ಸೃಷ್ಟಿಯಾಗುವ ಮೊದಲೇ ದೇವರು ವಾಕ್ಯ ಹೇಳ್ತಾರೆ, ಅಂದ್ರೆ ನಾನು ಹೇಳುವ ಈ ಮರದ ಹಣ್ಣನ್ನು ನೀನ್ ತಿನ್ಬಾರ್ದು, ತಿಂದ್ರೆ ಆ ದಿನನೇ ಸತ್ತೋಗ್ತೀಯ. ಓಕೆ, ನಾಲ್ಕನೆಯದು, ಅವಳು ತಿಂತಾಳೆ ಆ ಹಣ್ಣನ್ನು, ಮತ್ತೆ ಆದಾಮನಿಗೆ ಕೊಡ್ತಾಳೆ. ಇಬ್ರು ದೇವರ ಇದರಿಂದ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗುವಾಗ ದೇವರು ಹೇಳ್ತಾರೆ, ನೀನು ವ್ಯವಸಾಯವನ್ನು, ಅಂದ್ರೆ ಬೀಜ ಬಿತ್ತಿ ಉತ್ತಿ ನೀನು ವ್ಯವಸಾಯ ಮಾಡಿ ನೀನು ಊಟ ಮಾಡಬೇಕು. ನಾಲ್ಕನೆಯದು. ಐದನೆಯದು, ನೀನು ಈ ಹೆಂಗಸನ್ನು ನೀನು ಸಂರಕ್ಷಿಸಬೇಕು. ಅಂದ್ರೆ ಈ ಹೆಂಗಸನ್ನು ನೀನು ಮಾಡುವಂತ ಕೆಲಸ ಕಾರ್ಯಗಳೆಲ್ಲವನ್ನು ನೀನು ಸಂರಕ್ಷಿಸಬೇಕು. 5 ಕಾರ್ಯಗಳು. ಓಕೆ, ಈಗ ನಾವು ತಕೊಳ್ಳೋಣ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತ. ಈಗ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ತೇವೆ. ಓಕೆ, ನಾವು ಮದುವೆ ಮಾಡಿಸುವಾಗ ಏನು ನೆನೆಸ್ಕೊಳ್ತೀವಿ? ಹುಡುಗಿ ನೋಡ್ಲಿಕ್ಕೆ ತುಂಬಾ ಚಂದ ಇರ್ಬೇಕು, ಹುಡುಗ ನೋಡ್ಲಿಕ್ಕೆ ತುಂಬಾ ಚಂದ ಇರ್ಬೇಕು, ಒಳ್ಳೆ ಕೆಲಸ ಇರ್ಬೇಕು, ತುಂಬಾ ವಿದ್ಯಾಭ್ಯಾಸ ಇರ್ಬೇಕು, ಮತ್ತೆ ಏನು ಗುಣನಡತೆ ಎಲ್ಲ ಬಿಡಿ, ಅದು ಮತ್ತೆ ನೋಡೋದು, ಮತ್ತೆ ಎಲ್ಲ ಈ ಹೊರಗಿನ ಎಲ್ಲ ಕವರಿಂಗ್ ಅಪ್ ಎಲ್ಲ ಸರಿ ಆದ ಮೇಲೆ ಅದು ನೋಡೋದು. ಆದ್ರೆ ಪ್ರಿಯರೇ, ನಾನು ಹೇಳೋದಾದ್ರೆ, ಒಂದು ಪುರುಷನನ್ನು ನಾವು ನಮ್ಮ ಮಕ್ಕಳಿಗೆ, ಒಂದು ಹೆಣ್ಣು ಮಗಳಿಗೆ ಅಥವಾ ಗಂಡು ಮಗನಿಗೆ ನಾವು ಹುಡುಗ ನೋಡುವಾಗ, ಹುಡುಗಿ ನೋಡುವಾಗ, ದೇವರು ಈ ಮಾಡಿದಂತಹ ಈ ಆದಾಮನನ್ನ ಅವಳನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ತರದ ಹುಡುಗ ಹುಡುಗಿನ ನಮ್ಮ ಜೀವನಕ್ಕೆ ಬರೋದು, ನಮ್ಮ ಮಕ್ಕಳ ಜೀವನಕ್ಕೆ ಬರೋದು ಒಂದ್ಸಲ ನೋಡ್ಬೇಕು. ಅಂದ್ರೆ ನಾವು ಕೇಳಬೇಕು, ನಿನ್ನ ಐಡೆಂಟಿಟಿ, ಅಂದ್ರೆ ನಿನ್ನ ಒಂದು ಗುರುತಿಸಲ್ಪಡುವಿಕೆ ಏನು ಅಂತ ನಾವು ನೋಡ್ಬೇಕು. ಆ ಹುಡುಗಂದಾಗ್ಲಿ ಹುಡುಗಿ ಆಗ್ಲಿ. ಆದ್ರೆ ಅವರು ಹೆಸರಲ್ಲ, ಹೆಸರು ಅಪ್ಪ ಅಮ್ಮ ಈ ಲೋಕದಲ್ಲಿ ಆ ಮಕ್ಕಳನ್ನ, ಈಗ ನನ್ನ ಅಪ್ಪ ಅಮ್ಮ ನನ್ನನ್ನು ಮಂಜುಳಾ ಅಂತ ಇಟ್ರು. ಓಕೆ, ಈಗ ಮಂಜುಳಾ ಅಂತ ಹೇಳೋದು ಜನರು ನನ್ನನ್ನು ಕರೀಲಿಕ್ಕಾಗಿ, ಈ ಲೋಕದಲ್ಲಿ ಬಾಳ್ಲಿಕ್ಕೆ ನಮ್ಮ ಅಪ್ಪ ಅಮ್ಮ ಇಟ್ಟ ಒಂದು ಹೆಸರು. ಆದ್ರೆ ಪ್ರಿಯರೇ, ನನ್ನ ಐಡೆಂಟಿಟಿ ಏನಂದ್ರೆ, ನಾನು ದೇವರ ಸೃಷ್ಟಿ, ನಾನು ದೇವರ ಮಗಳು, ದೇವರ ಮಗ. ನಾವು ನೋಡುವಂತಹ ಹುಡುಗ ಹುಡುಗಿ ದೇವರ ಮಗನ, ದೇವರ ಮಗಳ, ಅದು ಇಂಪಾರ್ಟೆಂಟ್. ಎರಡನೆಯದು ಪ್ರಿಯರೇ, ಅವನಿಗೆ ಆ ಹುಡುಗಿ, ಅಂದ್ರೆ ಆ ಹುಡುಗಿ ಅಥವಾ ಆ ಹುಡುಗಿ ಅಥವಾ ಹುಡುಗ ಎಲ್ಲಿ ಅವರು ಇದ್ದಾರೆ, ಎಲ್ಲಿ ಇರ್ತಾರೆ. ಅಂದ್ರೆ ಈಗ ನೋಡಿ, ದೇವರ ಸಾಮೀಪ್ಯದಲ್ಲಿ ಅವನಿದ್ದ ಏದೇನ್ ತೋಟದಲ್ಲಿ, ಸಂಜೆಯ ವೇಳೆಯಲ್ಲಿ ದೇವರೊಂದಿಗೆ ಅವನು ತಿರುಗಾಡ್ತಾ ಇದ್ದ. ಮತ್ತೆ ಅವಳು ಸೃಷ್ಟಿಯಾದ ಮೇಲೆ ಕೂಡ ದೇವರ ಸಾಮೀಪ್ಯದಲ್ಲಿ ಸಂಜೆಯ ವೇಳೆಯಲ್ಲಿ ತಿರುಗಾಡ್ತಾ ಇದ್ರು. ಅಂದ್ರೆ ದೇವರ ರಕ್ಷಣೆಯ ಕವಚದಡಿಯಲ್ಲಿದ್ರು. ಅಂದ್ರೆ ನಾವು ನೋಡಬೇಕು, ನಮಗೆ ನಮ್ಮ ಮಕ್ಕಳಿಗೆ ಮದುವೆ ಆಗುವ ಹುಡುಗ ಹುಡುಗಿ ವಿಶ್ವಾಸಿಯ, ದೇವರಲ್ಲಿ ನಂಬಿಕೆ ಉಳ್ಳವನ, ದೇವರನ್ನು ಅನುಸರಿಸಿ ಜೀವಿಸುವವನ, ದೇವರ ಮುಂದೆ ನೀತಿವಂತನ.
ದೇವರ ಮುಂದೆ ನೀತಿವಂತನ. ನೋಡಿ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜೋಸೆಫ ಪೋಟಿಫರ್ನ ಹೆಂಡತಿ ಜೊತೆ ಪಾಪ ಮಾಡಲ್ಲ. ಯಾಕೆ ಹೇಳಿ? ದೇವರ ಕಣ್ಣು ನನ್ನನ್ನು ನೋಡುತ್ತೆ. ಯಾಕೆ ಅವನಿಗೆ ಆಲೋಚನೆ ಬಂತು? ನನಗೆ ಪೋಟಿಫರ್ನ ಹೆಂಡತಿ ಜೊತೆ ನಾನು ಆರಾಮವಾಗಿ ಎಂಜಾಯ್ ಮಾಡಿದ್ರೆ ಎಲ್ಲವನ್ನು ಕೊಡ್ಬೋದು, ಅವಳು ಇಲ್ಲಿ ಆ ಸಂಪತ್ತು ಕೂಡ ನನಗೆ ಕೊಡ್ಬೋದು, ಅಧಿಕಾರ ಕೂಡ ನನಗೆ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದ್ರೆ ದೇವರ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆಯುತ್ತೇನೆ ಅಂತ ಹೇಳುವ ಆ ಒಂದು ನಂಬಿಕೆ ಅವನಲ್ಲಿದ್ದ ಕಾರಣ, ಆ ದೇವರ ಪ್ರೀತಿಯಿಂದ ಅವನು ತುಂಬಲ್ಪಟ್ಟ ಕಾರಣ, ದೇವರ ಭಯ ಇದ್ದ ಕಾರಣ ಅವನು ಅಲ್ಲಿಂದ ಓಡಿ ಹೋದ. ಅರ್ಥ ಆಗ್ತಾ ಉಂಟಲ್ಲ? ಹಾಗಾಗಿ ಮದುವೆ ಆದ್ಮೇಲೆ ಕೂಡ ಪಾಪ ಮಾಡದೆ, ಹೆಣ್ಣು ಮಗಳಾಗ್ಲಿ ಗಂಡು ಮಗ ಆಗ್ಲಿ ಜೀವನ ಮಾಡದೆ, ತನಗೆ ದೇವರು ದಾನವಾಗಿ ಕೊಡುವ ಮಕ್ಕಳನ್ನು ದೇವರ ಪ್ರೀತಿಯಲ್ಲಿ, ದೇವರ ವಾಕ್ಯದಲ್ಲಿ ಆ ತಂದೆ ತಾಯಿಗಳು ಬೆಳೆಸಬೇಕಾದ್ರೆ ಆ ಹುಡುಗ ಹುಡುಗಿ ಮದುವೆಗೆ ಮುಂಚೆನೆ ವಿಶ್ವಾಸಿಗಳಾಗಿದ್ರ. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಹೇಳ್ತಾರೆ, ನಾನು ಅನ್ಯ ಜಾತಿ, ಅವನು ಕುಡಿತಾ ಇದ್ರು ಪರವಾಗಿಲ್ಲ, ಸೇರ್ತಾ ಇದ್ರು ಪರವಾಗಿಲ್ಲ, ಅವನು ಅವಿಶ್ವಾಸಿ ಆಗಿದ್ರು ಪರವಾಗಿಲ್ಲ, ನಾನು ಅವನನ್ನು ಇಲ್ಲಿಗೆ ತಂದು ಮದುವೆ ಆದ್ಮೇಲೆ ಸರಿ ಆಗ್ತೀನಿ, ಸರಿ ಮಾಡ್ತೀನಿ. ತಿಪ್ಪರ್ಲಾಗ ಹೊಡೆದ್ರು ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿ ಅಲ್ಲ. ನನ್ನ ಮುದ್ದು ಮಕ್ಕಳೇ, ನಾನೇನು ನಿಮ್ಮ ಲವ್ವಿಗೆ ಕಲ್ಲಾಗ್ತಾ ಇಲ್ಲ, ಬದಲಾಗಿ ನಾನು ಹೇಳ್ತಾ ಇದ್ದೀನಿ, ಅದು ಅಷ್ಟು ಈಸಿ ಅಲ್ಲ. ಆದ ಕಾರಣ ಮದುವೆಗೆ ಮುಂಚೆನೆ ಆ ಹುಡುಗ ಅಥವಾ ಆ ಹುಡುಗಿ ವಿಶ್ವಾಸಿಯ, ದೇವರ ವಿಶ್ವಾಸಿಯ. ಮೂರನೆಯದು, ದೇವರು ಹೇಳಿದ್ರು ನೀನು ಈ ಮರದ ಹಣ್ಣನ್ನು ತಿನ್ನಬೇಡ. ಫಸ್ಟ್ ದೇವರ ವಾಕ್ಯ ಅದು. ಓಕೆ, ಆ ದೇವರ ವಾಕ್ಯನ ಅವಳಿಗೆ ದೇವರು ಹೇಳಲಿಲ್ಲ, ಬದಲಾಗಿ ಆದಾಮನೇ ಹೇಳಿದು. ಅದಕ್ಕೆ ನೋಡಿ, ಇದು ಅವಳಿಗೆ ಗೊತ್ತಿತ್ತು. ಅವಳು ಇಲ್ಲದಾಗ ದೇವರು ಅದು ಹೇಳಿದ್ರು ಕೂಡ ಅವಳಿಗೆ ಅದು ಗೊತ್ತಿತ್ತು. ಅದಕ್ಕೆ ಸರ್ಪ ಬಂದು ಕೇಳಿದಾಗ ಅವಳು ಹೇಳಿದ್ಲು, ನಾನು ತಿನ್ಬಾರ್ದಂತೆ, ಅದು ತಿಂದ್ರೆ ನಾವು ಸತ್ತೋಗ್ತೀವಂತೆ, ದೇವರು ಹೇಳಿದ್ದಾರೆ ಅಂತ. ಅಂದ್ರೆ ಅವನು ದೇವರ ವಾಕ್ಯದಲ್ಲಿ ವಿಶ್ವಾಸ ಇರುವವನ, ದೇವರ ವಾಕ್ಯವನ್ನು ಬೋಧಿಸ್ಲಿಕ್ಕೆ, ಬೇರೆಯವರ ಮುಂದೆ ದೇವರ ವಾಕ್ಯದಂತೆ ಜೀವಿಸ್ಲಿಕ್ಕೆ ಸಾಕ್ಷಿ ಜೀವನ ನಡೆಸುವವಳ. ಮೂರನೆಯದು. ಓಕೆ, ನಾಲ್ಕನೆಯ ಕ್ವಾಲಿಫಿಕೇಶನ್, ದೇವರು ಏದೇನ್ ತೋಟದಿಂದ ಹೊರಗಡೆ ಕಳಿಸುವಾಗ ಆ ಹುಡುಗನ ಹತ್ರ, ಆದಾಮನ ಹತ್ರ ಹೇಳ್ತಾರೆ, ನೀನು ಹೊಲದಲ್ಲಿ ಹುತ್ತಿ ಬಿತ್ತಿ ನಿನ್ನ ಮಡದಿಯನ್ನು ನೀನು ಸಾಕಬೇಕು. ಓಕೆ, ಸಾಕಬೇಕು ಅಂದ್ರೆ ಆ ಹುಡುಗನಿಗೆ ಒಂದು ಕೆಲಸ ಇದೆಯಾ? ಕೆಲಸ ಇಲ್ಲದೆ, ಏನು ಇಲ್ಲದೆ, ನನಗೆ ಮನೆ ಇದೆ, ನನಗೆ ಜಾಗ ಇದೆ, ನನಗೆ ತೋಟ ಇದೆ, ನಮ್ಮ ಅಪ್ಪ ಸಂಪಾದನೆ ಮಾಡಿದ ಫ್ಯಾಕ್ಟ್ರಿ ಇದೆ, ಮಣ್ಣಂಗಟ್ಟಿ ಇದೆ ಅಂದ್ರೆ ನೋಡಕ್ ಹೋಗ್ಬೇಡಿ. ಈ ಕಾಲದಲ್ಲಿ ನಿಮ್ಮ ಹೆಣ್ಣು ಮಕ್ಕಳನ್ನ ಕರೆದು ಕೇಳ್ರಿ, ಹುಡುಗನಿಗೆ ಕೆಲಸ ಇರುವ ಹುಡುಗ ನಿನಗೆ ಬೇಕಾ, ಅಥವಾ ಅಪ್ಪನ ಆಸ್ತಿಯಲ್ಲಿ ಜೀವನ ಮಾಡ್ತಾ ಇರುವ ಹುಡುಗ ಬೇಕಂತ ಕೇಳಿ. ಒಂದು 99.9% ಅರ್ಥ ಆಗ್ತಾ ಉಂಟಲ್ಲ, 99.9% ಹೆಣ್ಣು ಮಕ್ಕಳು ಹೇಳ್ತಾರೆ ನನಗೆ ಕೆಲಸ ಇರುವ ಹುಡುಗ ಸಾಕು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ದುಡಿಯದವನು ಉಣಲು ಅರ್ಹನಲ್ಲ. ಅಪ್ಪ ಅಮ್ಮನ ಆಸ್ತಿ ನೋಡಿ ಹೆಣ್ಣು ಮಕ್ಕಳನ್ನ ಕೊಡಬೇಡಿ. ಹುಡುಗ ದುಡಿತಾನ, ಹುಡುಗ ನನ್ನ ಮಗಳನ್ನು ಸಂರಕ್ಷಿಸ್ತಾನ. ನೋಡಿ, ಆದಾಮನಿಗೆ ಅನೇಕ ಮಕ್ಕಳು, ಕಾಯಿನ, ಹೇಬೇಲ, ಮತ್ತೆ ತುಂಬಾ ಮಕ್ಕಳು ಹುಟ್ಟಿದ್ರು ಕೂಡ ಅವನೊಬ್ಬ ಕಾವಲುಗಾರನಂತೆ ತನ್ನ ಮಕ್ಕಳನ್ನು ಕಾಯುವವನಾಗಿದ್ದ. ಅವನ ವಂಶಾವಳಿ ಕೂಡ ಹಾಗೇ ಬೆಳೀತಾ ಬರ್ತದೆ. ಅರ್ಥ ಆಗ್ತಾ ಉಂಟಲ್ಲ? ತನ್ನ ಮಡದಿಯನ್ನು, ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾರೆ, ಪುರುಷ ಅಂತ ಹೇಳುವವನು ಮಡದಿಯ ಶಿರಸ್ಸಾಗಿದ್ದಾನೆ, ಮೇಲ್ಛಾವಣಿಯಾಗಿದ್ದಾನೆ. ಅಂದ್ರೆ ಆ ಹೆಣ್ಣು ಯಾವಾಗ್ಲೂ ಮನೆಯ ಫೌಂಡೇಶನ್ ಆಗಿದ್ರೆ ಪುರುಷ ಯಾವಾಗ್ಲೂ ಕುಟುಂಬದ ಮೇಲ್ಛಾವಣಿ ಆಗಿರ್ಬೇಕು. ಎಲ್ಲ ಮಳೆಯಿಂದ, ಗಾಳಿಯಿಂದ, ಚಳಿಯಿಂದ, ಹುಳ ಉಪ್ಪಟ್ಟಿನಿಂದ, ಎಲ್ಲಾ ಕೆಟ್ಟದರಿಂದ ಅದನ್ನು ಕಾಪಾಡುವಂತವನಾಗಿರ್ಬೇಕು. ಹೆಣ್ಣು ಮಗಳು ಕುಟುಂಬದ ಕಣ್ಮಣಿ, ಅಂದ್ರೆ ಪಕ್ಕೆಲುಬು, ಹೃದಯವನ್ನು, ಶ್ವಾಸಕೋಶವನ್ನು, ಎಲ್ಲ ಅಂಗಾಂಗಗಳನ್ನು ಹೇಗೆ ಕಾಪಾಡುತ್ತೋ ಅದೇ ರೀತಿ ತನ್ನ ಮನೆ ಯಾವುದೇ ಮಳೆ ಬಂದ್ರು, ಗಾಳಿ ಬಂದ್ರು, ಬಿರುಗಾಳಿ ಬಂದ್ರು, ಏನೇ ಆದ್ರೂ ಶೇಕ್ ಆಗದೆ, ಬಿದ್ದು ಹೋಗದೆ ನೋಡಿಕೊಳ್ಳುವ ಒಂದು ಫೌಂಡೇಶನ್ ಆಗ್ಬೇಕು ಹೆಣ್ಣು ಮಗಳು. ಈ ಎಲ್ಲ ಕ್ವಾಲಿಟಿ ನೋಡಿ ಮದುವೆ ಆಗ್ಬೇಕು. ಅದಕ್ಕೆ ಈಗ ಚರ್ಚೆ ನೋಡಿ, ಒಂದು ಹುಡುಗಿಯನ್ನು ನೋಡಿದ್ರೆ, ಒಂದು ಹುಡುಗನ ನೋಡಿದ್ರೆ ತಕ್ಷಣ ಎಂಗೇಜ್ಮೆಂಟ್ ಮಾಡ್ಕೋಬೇಡಿ. ಏಕೆಂದ್ರೆ ಇವತ್ತು ತುಂಬಾ ನಾವು ನೋಡ್ತೀವಿ, ಇವತ್ತು ತುಂಬಾ ಡಿವೋರ್ಸ್ ಕೇಸಸ್. ಹಾಗೆ ಆಗದೆ ಇರ್ಲಿಕ್ಕಾಗಿ
ಚರ್ಚೆ ಹೇಳುತ್ತೆ, ಒಂದು 6 months ನೀವು ಹುಡುಗಿನ ನೋಡಿ ಯಾವ ರೀತಿ ಇದೆ ಅಂತ ನೋಡಿ, ಅದಾದ ಮೇಲೆ ನೀವು ಎಂಗೇಜ್ಮೆಂಟ್ ಮಾಡಿ, ಅದಾದ್ಮೇಲೆ 6 months ಆದ್ಮೇಲೆ 6 ತಿಂಗಳು ಕಳೆದು ಮತ್ತೆ ಮದುವೆ ಮಾಡಿ. ಅಂದ್ರೆ 1 ವರ್ಷ ಆದ್ರೂ ನೀವು ಸಮಯ ತಕೊಳ್ಳಿ. ಆ 1 ವರ್ಷದಲ್ಲಿ ಹುಡುಗಿ ಬರೀ ಸುತ್ತಾಡೋದು ತಿರುಗಾಡೋದು ಅದು ಮಾತ್ರ ಅಲ್ಲ. ನನಗೆ ಮೊನ್ನೆ ಒಂದು ಕೇಸ್ ಬಂತು. ಒಂದು ಹುಡುಗಿ ಹೇಳಿದ್ಲು, ಸಿಸ್ಟರ್ ನನಗೆ ಮದುವೆ ಮಾತು ಆದ್ಮೇಲೆ ನಾವೆಲ್ಲ ಸುತ್ತಾಡ್ತಾ ಇದ್ವಿ, ನನಗೆ ಅವನಿಗೆ ನಾನು ಅಂತಾಯ್ತು. ಅದಾದ ನಂತರ ಸಿಸ್ಟರ್ ನಮ್ಮ ಮಧ್ಯದಲ್ಲಿ ಎಲ್ಲ ಸಂಭವಿಸಿ ಹೋಯ್ತು ಸಿಸ್ಟರ್, ಈಗ ಅವನು ನನ್ನನ್ನು ಬೇಡ ಅಂತ ಹೇಳ್ತಾನೆ ಸಿಸ್ಟರ್. ಹೆಣ್ಣು ಮಕ್ಕಳೇ, ಒಂದು ತಾಯಿಯಾಗಿ ಒಂದು ಹೆಣ್ಣಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ, ಮದುವೆಗೆ ಮೊದಲು 1 ಸಲ ನಿನ್ನ ದೇಹವನ್ನು ಇನ್ನೊಬ್ಬನಿಗೆ ಒಪ್ಪಿಸಿದೆ ಅಂತ ಆದ್ರೆ ಮತ್ತೆ ನಿನ್ನನ್ನು ಅವನು ಕಬ್ಬಿನ ರಸದಂತೆ ಚೀಪಿ ಎಸ್ತು ಬಿಡ್ತಾನೆ. ಹೆಚ್ಚಿನವರಲ್ಲ, ಕೆಲವರು. ಆದ್ರೂ ನಾನು ಹೇಳ್ತೀನಿ 90%, 99% ನೀನು 100% ಮದುವೆಗೆ ಮುಂಚೆ ನಿನ್ನ ದೇಹವೆಂಬ ದೇವಾಲಯವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ನಿನ್ನ ದೇಹ ಪರಿಶುದ್ಧವಾದುದು. ಅದು ನೀನು ಮಡದಿ ಅಂತ ಹೇಳುವ ನಿನ್ನ ಹೆಂಡತಿಗೆ ಮಾತ್ರವೇ. ದೇವರ ಮುಂದೆ, ಆ ಪರಮಪ್ರಸಾದದ ಮುಂದೆ ನೀನು ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಿನ್ನ ಹೆಂಡತಿಗೆ ಹೊರತು, ನಿನ್ನ ಗಂಡನಿಗೆ ಹೊರತು ನಿನ್ನ ದೇಹವನ್ನು ಯಾರ ಮುಂದೆಯೂ ನೀನು ಹಾಳು ಮಾಡಿಕೊಳ್ಳಬೇಡ. ಹಾಗಾಗಿ ಮದುವೆಗೆ ಮುಂಚೆ ನೀವು ಮಾತಾಡುವಾಗ, ಫೋನಲ್ಲಿ ಮಾತಾಡುವಾಗ ನೀವು ಬರೀ ಸೆಕ್ಸ್ ಮಾತಾಡ್ಕೊಂಡು, ವಿಡಿಯೋ ಕಳಿಸ್ಕೊಂಡು, ಫೋಟೋ ಕಳಿಸ್ಕೊಂಡು, ಜೋಕ್ ಮಾಡ್ಕೊಂಡು ಇರಬೇಡಿ. ಅವನ ಕ್ಯಾರೆಕ್ಟರ್ ಹೇಗಿದೆ, ಅವಳ ಕ್ಯಾರೆಕ್ಟರ್ ಹೇಗಿದೆ, ವಿಶ್ವಾಸಿಯ, ಚರ್ಚಿಗೆ ಹೋಗ್ತಾಳ, ಬೈಬಲ್ ಓದುವವಳ ಅಥವಾ ದೇವರ ವಾಕ್ಯದಂತೆ ಜೀವಿಸುವವರ, ನನ್ನನ್ನು ನೋಡಿಕೊಳ್ಳುವಂತಹ, ನಾನು ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಮದುವೆ ನಂತರ ಒಂದು ಅಂಗವಿಕಲತೆ ಉಂಟಾದ್ರೆ, ಒಂದು ಏನಾದ್ರೂ ಸಂಭವಿಸಿದ್ರೆ 100% ನಿಮಗೆ ಯಾರಿಗೆ ಆಗೋದು ಬೇಡ. ನಾ ಪ್ರೇಯರ್ ಮಾಡ್ಕೊಳ್ತೀನಿ. ಆದ್ರೆ ಒಂದು ವೇಳೆ ಸಂಭವಿಸಿದ್ರು ಜೀವನ ಪರ್ಯಂತ ನನ್ನನ್ನು ನೋಡಿಕೊಳ್ಳುವವಳ. ಯಾಕೆಂತ ಹೇಳಿದ್ರೆ ಮೊದಲನೇ ಕಾಲಘಟ್ಟ ತರ ಈಗ ಇಲ್ಲ. ಹುಡುಗನು ದುಡಿತಾಳೆ, ಹುಡುಗಿನೂ ದುಡಿತಾಳೆ. ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಮಾನವಾಗಿ ನಾವೆಲ್ಲ ಚಿಕ್ಕದಲ್ಲಿರುವಾಗ ನಮ್ಮ ಅಮ್ಮಂದಿರೆಲ್ಲ ಹೇಳ್ತಾ ಇದ್ರು, ಹುಡುಗರು ಇಡುಗುಲು ಮುಟ್ಟಿದ್ರೆ ಅಂದ್ರೆ ಗುಡ್ಸೋದು, ಎಂತ ಇಡಿಸುಡಿ ಏನ್ ಹೇಳೋದು, ಇಡುಗುಲು ಹೇಳ್ತಾವೆ ನಮ್ಮ ಕಡೆ, ಮಡಿಕೇರಿ ಕಡೆ ಬ್ರೂಮ್, ಓಕೆ, ಅದನ್ನ ಮುಟ್ಟಿದ್ರೆ ಇದು ಬೆಳವಣಿಗೆ ಇರೋದಿಲ್ಲ. ಓಕೆ, ಹಾಗೇನಿಲ್ಲ, ಅದೆಲ್ಲ ಮೂಢನಂಬಿಕೆ. ಯಾವ ಮೂಢನಂಬಿಕೆಗೂ ಒಳಗಾಗಬೇಡಿ. ಹುಡುಗ ಹುಡುಗಿ ಈಕ್ವಲ್. ದೇವರು ಯಾರನ್ನು ಪಾದದಿಂದಲೋ ತಲೆಯಿಂದಲೋ ಕಿತ್ತೋ ತೆಗೆದೋ ಮಾಡಿಲ್ಲ. ದೇವರ ಛಾಯೆಯಲ್ಲಿ, ದೇವರ ರೂಪದಲ್ಲಿ, ದೇವರ ಜೀವಶ್ವಾಸ ಊದಿ ಸೃಷ್ಟಿಸಲ್ಪಟ್ಟ ಆದಾಮನಿಂದ ಸೃಷ್ಟಿಯಾದ ಹೆಣ್ಣು ಮಗಳು ಹವ್ವಳು ಅವನ ಪಕ್ಕೆಲುಬಿನಿಂದ ಸೃಷ್ಟಿಯಾದ ಕಾರಣ ಇಬ್ಬರು ಈಕ್ವಲ್. ದೇವರೇ ಅವರನ್ನಿಬ್ಬರನ್ನು ಈಕ್ವಲ್ ಆಗಿ ಸೃಷ್ಟಿ ಮಾಡಿದ್ದಾರೆ. ನಾನು ನೀವು ಅದಕ್ಕೆ ಒಂದು ಬಣ್ಣ ಹಚ್ಚಿ, ಲೇಪನ ಹಾಕಿ, ಪೂಸಿ ಮಾಡಿ ಬೇರ್ಪಡಿಸೋದು ಬೇಡ. ಅದಕ್ಕೆ ದೇವರು ಹೇಳಿದ್ದು, ದೇವರು ಒಂದುಗೂಡಿಸಿದ್ದನ್ನು ಯಾವುದೇ ಶಕ್ತಿಗಳೋ ವ್ಯಕ್ತಿಗಳೋ ಬೇರ್ಪಡಿಸದಿರಲಿ. ಅದಕ್ಕಾಗಿ ಫರಿಸಾಯರು ಸದ್ದುಕಾಯರು ಯೇಸು ಹತ್ರ ಬಂದು ವಿವಾಹ ವಿಚ್ಛೇದನೆ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕೇಳುವಾಗ ದೇವರು ಹೇಳ್ತಾರೆ, ದೇವರು ಒಂದುಗೂಡಿಸಿದ್ದನ್ನು ಯಾವುದೇ ಶಕ್ತಿಗಳೋ ವ್ಯಕ್ತಿಗಳೋ ಬೇರ್ಪಡಿಸದಿರಲಿ. ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ. ಓಕೆ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಚೆನ್ನಾಗಿ ನೋಡಿ ಮಾಡಿ ದೇವರ ಪ್ರೀತಿ, ದೇವರ ಐಕ್ಯತೆಯಲ್ಲಿ, ದೇವರ ವಿಶ್ವಾಸದಲ್ಲಿ, ದೇವರ ನಂಬಿಕೆಯಲ್ಲಿ, ದೇವರ ಆಲೋಚನೆಯಂತೆ ಜೀವಿಸುವ ಹುಡುಗನನ್ನು ಹುಡುಗಿಯನ್ನು ನೀವು ಒಂದು ಸೇರಿಸಿದ್ರೆ ಅವರ ಜೀವನದಲ್ಲಿ ಯಾವುದೇ ಬಿರುಗಾಳಿ ಬರ್ಲಿ, ಸುನಾಮಿ ಬರ್ಲಿ, ಏನೇ ಬಂದ್ರು ಅವರು ಬೇರ್ಪಟ್ಟು ಹೋಗೋದಿಲ್ಲ ಪ್ರಿಯರೇ, ಬೇರ್ಪಟ್ಟು ಖಂಡಿತವಾಗಿ ಹೋಗಲ್ಲ. ಹಾಗಾಗಿ ನಮ್ಮ ಹುಡುಗನನ್ನು ಹುಡುಗಿಯನ್ನು ಕೊಡುವಾಗ ನೋಡಿ ಮಾಡಿ ಆಲೋಚನೆ ಮಾಡಿ ಪ್ರಾರ್ಥಿಸಿ, ವಿಶೇಷವಾಗಿ ದೇವರ ಸನ್ನಿಧಿಯಲ್ಲಿ ಇಡಿ. ಆಲೋಚನೆಯನ್ನು ದೇವರ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸಿ ಒಂದುಗೂಡಿಸಿ. ಆ ಒಂದುಗೂಡಿಸಿದವರು ನಿರಂತರವಾಗಿ ಸಾಯುವ ತನಕ, ಕೊನೆ ಉಸಿರುವರ ತನಕ ಚೆನ್ನಾಗಿ ಬದುಕಲಿ ಅಂತೇಳಿ ಪ್ರಾರ್ಥಿಸುವ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ಈ ಲೋಕದಲ್ಲಿ ಮದುವೆ ಆಗುವ ಹುಡುಗ ಹುಡುಗಿಯರನ್ನು ಸಮರ್ಪಿಸ್ತೇವೆ. ವಿವಾಹ ಪ್ರಾಯವಾದರೂ ವಿವಾಹವಾಗದ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸ್ತೇವೆ. ತಕ್ಕ ಬಾಳ ಸಂಗಾತಿಯನ್ನು ಒಂದುಗೂಡಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕರುಣೆಯಿಂದ ಸ್ವಾಮಿ, ನೀವೇ
ಹುಡುಗ ಹುಡುಗಿಯನ್ನು ಹುಡುಕಿ ಕೊಡುವುದಕ್ಕಾಗಿ ಸ್ತೋತ್ರ. ಅವರು ನಿಮ್ಮ ಆಲೋಚನೆಯಂತೆ ಜೀವಿಸುವುದಕ್ಕಾಗಿ ಸ್ತೋತ್ರ. ನೀವು ದಾನವಾಗಿ ಕೊಡುವ ಮಕ್ಕಳನ್ನು ಹೆತ್ತು ಹೊತ್ತು ದೇವರ ಪ್ರೀತಿಯಲ್ಲಿ, ದೇವರ ಐಕ್ಯತೆಯಲ್ಲಿ ಯೇಸುವೆ ನಿಮ್ಮ ಕರುಣೆಯ ನೆರಳಿನಡಿಯಲ್ಲಿ ಒದಗಿಸಿಟ್ಟು ಸಾಕಿ ಸಲಹುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೇಡುಗಳು ಎಲ್ಲಾ ಕುಟುಂಬಗಳನ್ನು ಬಿಟ್ಟು ಹೋಗಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಮಾಟಮಂತ್ರದ ಶಕ್ತಿಗಳು ಯೇಸುವೆ, ಎಲ್ಲ ಮೂಢನಂಬಿಕೆಯ ಶಕ್ತಿಗಳು, ಎಲ್ಲ ದುಶ್ಚಟ, ದುರ್ಗುಣ, ಕುಡಿತದ ಚಟ, ಬೀಡಿ ಸಿಗರೇಟ್ ಸೇದೋದು, ಹನ್ಸ್ಪಾನ್ ಪರಾಗ ಹಾಕೋದು, ಎಲ್ಲ ದುಶ್ಚಟಗಳು, ದುರ್ಗುಣಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಕುಟುಂಬಗಳನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಕರುಣೆ ಇಳಿದು ಬರಲಿ. ಮಕ್ಕಳಿಲ್ಲದ ಅವಸ್ಥೆ ಉಂಟಾಗದೇ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮಗೆ ಸಮರ್ಪಿಸ್ತೇವೆ ಅಮ್ಮ ಮಾತೆಯೇ. ಸರ್ವ ಕುಟುಂಬಗಳನ್ನು ಸಮರ್ಪಿಸಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೊಲೈಫರ್.